ಜಗದ್ವಿಖ್ಯಾತಿಯನ್ನು ಹೊಂದಿರುವ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸಹಸ್ರಾರು ಮಂದಿ ಪ್ರವಾಸಿಗರು ಆಗಮಿಸುತ್ತಾರೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಉರಿ ಬಿಸಿಲಿನ ನಡುವೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವುದು ಭಕ್ತರಿಗೆ ದೊಡ್ಡ ಸವಾಲು. ಇದೀಗ ಪರ್ಯಾಯ ಶಿರೂರು ಮಠ ಭಕ್ತರ ಅನುಕೂಲಕ್ಕಾಗಿ ಹೊಸ ವ್ಯವಸ್ಥೆ ಮಾಡಿದ್ದು ಶಾಶ್ವತ ಮೇಲ್ಛಾವಣಿ ಅಳವಡಿಸುವ ಮೂಲಕ ಭಕ್ತರಿಗೆ ರಿಲ್ಯಾಕ್ಸ್ ನೀಡಿದೆ. ಬನ್ನಿ ಈ ಕುರಿತ ವಿಶೇಷ ವರದಿ ನೋಡ್ಕೊಂಡು ಬರೋಣ. ಬಿಸಿಲಿನ ತಾಪ ತಡೆಯಲಾಗದೆ ಕಂಗೆಡುತ್ತಿರುವ ಪ್ರವಾಸಿಗರು. ಸರತಿ ಸಾಲಲ್ಲಿ ನಿಂತು ಕೃಷ್ಣನ ದರ್ಶನ ಪಡೆಯಲು ಬಂದವರು ಹೈರಾಣು. ಚಿಂತೆ ಬೇಡ, ಕೃಷ್ಣಾನುಗ್ರಹದಿಂದ ಅಳವಡಿಕೆಯಾಗಿದೆ ಮೇಲ್ಛಾವಣಿ. ಹೌದು, ಉಡುಪಿ ಶ್ರೀಕೃಷ್ಣ ಅಂದಾಕ್ಷಣ ಒಂದು ಕ್ಷಣ ಭಕ್ತಿ ಭಾವ ಬಂದೇ ಬರುತ್ತೆ. ಅಂದಮೇಲೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು ಎನ್ನುವ ಮಹದಾಕಾಂಕ್ಷೆ ಬರೋದು ಕೂಡ ಸಹಜ. ಆದರೆ ಈ ಉರಿ ಬಿಸಿಲಿಗೆ ಹೋಗೋರು ಯಾರು ಎನ್ನುವ ಚಿಂತೆ ಕಾಡುವುದು ಸಹಜ. ಇದೀಗ ಶಾಲಾ ಮಕ್ಕಳ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮಠಕ್ಕೆ ಬರುವ ಭಕ್ತರ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಪ್ರವಾಸಿಗರು ಮಠಕ್ಕೆ ಆಗಮಿಸುತ್ತಿದ್ದಾರೆ. ಆದರೆ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಸರತಿಯ ಸಾಲಿನಲ್ಲಿ ನಿಲ್ಲುವುದು ಭಕ್ತರಿಗೆ ಕಷ್ಟವಾಗಿತ್ತು. ಕಾಂಕ್ರೀಟ್ ನೆಲದ ಮೇಲೆ ಉರಿ ಬಿಸಿಲಿನಲ್ಲಿ ನಿಂತು ಕಾಯುವುದು ಹರಸಾಹಸವಾಗಿತ್ತು. ರಥಬೀದಿಯ ಭಾಗದಲ್ಲಿ ಬಿಸಿಲಿನ ಝಳ ಇನ್ನಷ್ಟು ಹೆಚ್ಚಾಗುತ್ತಿದ್ದ ಕಾರಣ ಮಕ್ಕಳು, ವೃದ್ಧರು ಹೆಚ್ಚು ತೊಂದರೆ ಅನುಭವಿಸ್ತಾ ಇದ್ರು. ಆದರೆ ಇದೀಗ ಭಕ್ತರಿಗಾಗಿ ಇಲ್ಲಿ ನೆರಳಿನ ವ್ಯವಸ್ಥೆ ಮಾಡಲಾಗಿದ್ದು ಮೇಲ್ಛಾವಣಿ ನಿರ್ಮಿಸಿ ಫ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ದರ್ಶನ ಮಾಡೋಕ್ಕಂತ ಉಡುಪಿಗೋಸ್ಕರ ಕೃಷ್ಣನ ನೋಡೋಕ್ಕೋಸ್ಕರ ಬಂದಿದ್ದೀನಿ. ಫುಲ್ಲು ಸೆಕೆ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಕಾಲೆಲ್ಲ ಸುಡ್ತಿವೆ. ಬೆಂಗಳೂರಲ್ಲಿ ಇದಕ್ಕಿಂತ ತುಂಬ ಸೆಕೆ ಇದೆ, ಆಚೆ ಕಡೆ ಬರೋಕ್ಕಾಗಲ್ಲ, ಫುಲ್ಲು ಸೆಕೆ. ಇಲ್ಲೂ ಹಂಗೆ ಇದೆ, ತುಂಬ ಜಾಸ್ತಿನೇ ಇದೆ ಬೆಂಗಳೂರಿಗಿಂತ. ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಟ್ರಿಪ್ಗೋಸ್ಕರ. ಮಲ್ಪೆ ಬೀಚು, ಇನ್ನು ಪ್ಲೇಸಸ್ ನೋಡ್ತೀವಿ. ಪರ್ಯಾಯ ಶಿರೂರು ಮಠ ಭಕ್ತರ ಅನುಕೂಲಕ್ಕಾಗಿ ಮಹತ್ವದ ಕ್ರಮ ಕೈಗೊಂಡಿದೆ. ಸರತಿಯ ಸಾಲಿನ ಭಾಗದಲ್ಲಿ ಶಾಶ್ವತ ಮೇಲ್ಛಾವಣಿ ಅಳವಡಿಕೆ ಮಾಡಲಾಗಿದೆ. ಇದರಿಂದ ದರ್ಶನಕ್ಕೆ ಬರುವ ಭಕ್ತರಿಗೆ ನೆರಳಿನಲ್ಲಿ ನಿಲ್ಲುವ ಅವಕಾಶ ದೊರಕಿದೆ. ಗೀತಾ ಮಂದಿರದ ಮೂಲಕ ಸಾಗುವ ಪ್ರವಾಸಿಗರಿಗೆ ಇದೀಗ ಹೆಚ್ಚಿನ ನೆರಳು ಸಿಗುತ್ತಿದ್ದು ಬಿಸಿಲಿನ ತಾಪದಿಂದ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಸಿಕ್ಕಂತಾಗಿದೆ. ಸರತಿಯ ವ್ಯವಸ್ಥೆಯನ್ನು ಮತ್ತಷ್ಟು ಸುವ್ಯವಸ್ಥಿತಗೊಳಿಸಲಾಗಿದೆ. ಉಡುಪಿ ಕೃಷ್ಣ ಮಠಕ್ಕೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಕಷ್ಟ ಇದೆ ಇವತ್ತು. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಬರುವಾಗ ಇಷ್ಟು ಜನ ಇರಲಿಲ್ಲ, ಆದರೆ ಇವಾಗ ಅಯ್ಯೋ ಕೆನಾಟ್, ಐ ಥಿಂಕ್ ಸೊ. ಈ ಲೈನಲ್ಲಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಇದೆ ಇವತ್ತು. ಈ ಸಲ ಕಂಪೇರ್ ಟು ಲಾಸ್ಟ್ ಇಯರ ಈ ಸಲ ತುಂಬ ಬಿಸಿ ಜಾಸ್ತಿ ಇದೆ. ಇಲ್ಲಿ ಮಠದ ಮೇಲ್ಗಡೆ ಎಲ್ಲ ಈಗ ಫ್ಯಾನ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದರೆ ಈಗ ಕಂಪೇರ್ ಟು ಲಾಸ್ಟ್ ಇಯರ್ ಬರುವಾಗ ಇಷ್ಟು ಇರಲಿಲ್ಲ. ಆ್ಯಕ್ಚುಲಿ ಬಿಸಿಲಲ್ಲಿ ನಿಲ್ಲಬೇಕಿತ್ತು, ಆದರೆ ಇವಾಗ ಅಷ್ಟು ಬಿಸಿಲು ಅನಿಸ್ತಾ ಇಲ್ಲ. ಒಳಗಡೆ ಬಂದರೆ ತುಂಬ ಕೂಲ್ ಇದೆ, ಹೊರಗಡೆ ಮಾತ್ರ ನಿಲ್ಲಕ್ಕಾಗಲ್ಲ, ಬರೀ ಕಾಲಲ್ಲಿ ಕೂಡ ನಿಲ್ಲಕ್ಕಾಗಲ್ಲ. ಇಲ್ಲಿ ಭಾಳ ಇಡಕತ್ತಾರೆ. ಆ್ಯಕ್ಚುಲಿ ದೇ ಆರ್ ಕೀಪಿಂಗ್ ಸೋ ಮೆನಿ ಎಸಿಸ್ ಆ್ಯಂಡ್ ಕೂಲರ್ಸ್ ಹಿಯರ್ ಬಿಕಾಸ್ ಆಫ್ ದಿಸ್ ಪರ್ಪಸ್. ಭಾಳ ಶಕೆ ಇದೆ ಆ್ಯಕ್ಚುಲಿ ಇಲ್ಲಿ. ಬಟ್ ಫೆಸಿಲಿಟೀಸ್ ಕೂಡ ಇದೆ ಫಾರ್ ಕೀಪಿಂಗ್ ಅ ಸ್ಕೂಲ್ ಆ್ಯಂಡ್ ಆಲ್. ಈಗ ಶೆಡ್ ಮಾಡಿದ್ದಾರೆ, ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ, ಅದಕ್ಕೆ ಥೋಡಪ್ಪ ಕೂಲಿಂಗ್ ಫ್ಯಾನು ಇದೆ, ಕೂಲಿಂಗ್ ಆಗಕತ್ತೈತಿ. ಸೆಕೆ ಭಾರಿ ಇದೆ, ಜಾಸ್ತಿ ಇದೆ. ಸೊ ಲಕ್ಕಿಲಿ ಇಲ್ಲಿ ಫ್ಯಾನ್ ಎಲ್ಲ ವ್ಯವಸ್ಥೆ ಚಲೋ ಇದೆ, ಅದಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗತ್ತೆ. ಇನ್ನೂ ಹೋಗಿಲ್ಲ, ನಾವು ಬಂದಿದ್ದೆ ಇಲ್ಲಿ, ಇನ್ನೇ ಹೋಗಬೇಕು. ಬಟ್ ಇಷ್ಟು ಸೆಕೆ ನೋಡಿದ ಮೇಲೆ ಮತ್ತೆಲ್ಲೂ ಹೋಗೋದಿಲ್ಲ ಅನ್ಸುತ್ತೆ. ಈಗ ವ್ಯವಸ್ಥೆ ಎಲ್ಲ ಚಲೋ ಇದೆ. ವಿಶ್ವರೂಪ ದರ್ಶನ ನೋಡ್ಬೋದು. ಮಕ್ಕಳಿಗೆಲ್ಲ ನಮ್ಮ ಕಲ್ಚರ್ ಬಗ್ಗೆ ಎಲ್ಲ ಜ್ಞಾನ ಕೊಡಲಿಕ್ಕೆ ವ್ಯವಸ್ಥೆ ಚಲೋ ಇದೆ. ಪ್ರತಿದಿನ ಸರತಿಯಲ್ಲಿ ನಿಂತಿರುವ ಭಕ್ತರಿಗೆ ತಂಪು ಪಾನೀಯ ವಿತರಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ಥಳೀಯ ಭಕ್ತರಿಗಾಗಿ ಪ್ರತ್ಯೇಕ ಸರತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಕನಕನ ಕಿಂಡಿಯ ಮೂಲಕ ದರ್ಶನ ಪಡೆಯಲು ಅವಕಾಶ ನೀಡಲಾಗಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಶಾಲಾ ಮಕ್ಕಳಿಗೆ ರಜೆ ಇರುವುದರಿಂದ ಉಡುಪಿಯ ಧಾರ್ಮಿಕ ಕೇಂದ್ರಗಳಿಗೆ ಮತ್ತು ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮತ್ತು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಉಡುಪಿಯ ಕೃಷ್ಣ ಮಠಕ್ಕೂ ಕೂಡ ಸಾವಿರಾರು ಭಕ್ತರು ನಿತ್ಯ ಆಗಮಿಸುತ್ತಿದ್ದಾರೆ. ಈ ಭಾಗದಲ್ಲಿ ನಾವು ಗಮನಿಸಬೇಕು, ಬೇಸಿಗೆ ತಿಂಗಳಲ್ಲಿ ಸುಡು ಬಿಸಿಲು ಇಲ್ಲಿ ಭಕ್ತರು ಏನು ಕೃಷ್ಣನ ದರ್ಶನ ಮಾಡಲಿಕ್ಕೆ ಸಾಲುಗಟ್ಟಲೆ ಭಕ್ತರು ಕಾದು ನಿಲ್ತಾರೆ. ಅಂದರೆ ಒಂದು ಕಡೆ ನಾವು ಇಲ್ಲಿ ಬಿಸಿಲಿನ ಧಗೆ ಮತ್ತು ಏನು ಕಾಂಕ್ರೀಟ್ ನೆಲ, ಇಲ್ಲಿ ಆ ಬಿಸಿಲು ಏನು ಭಕ್ತರಿಗೆ ತಡಲಿಕ್ಕೆ ಸಾಕಷ್ಟು
ಸಾಕಷ್ಟು ಕಷ್ಟಕರ ಆಗ್ತಿತ್ತು. ಅದಕ್ಕೆ ಈಗ ಪರ್ಯಾಯ ಶಿರೂರು ಮಠದ ವತಿಯಿಂದ ಏನು ಭಕ್ತರ ಒಂದು ಅನುಕೂಲಕ್ಕೋಸ್ಕರ ಏನು ಮೇಲ್ಛಾವಣಿ ಜೊತೆಗೆ ಫ್ಯಾನಿನ ವ್ಯವಸ್ಥೆಯನ್ನು ಕೂಡ ಭಕ್ತರ ಈಗಾಗ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬಂದಂಥ ಭಕ್ತರಿಗೆ ಏನು ತಂಪು ಪಾನೀಯದ ವ್ಯವಸ್ಥೆಯನ್ನು ಕೂಡ ಶಿರೂರು ಮಠದ ಏನು ವತಿಯಿಂದ ನಡೀಲಿಕ್ಕಿದೆ, ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಉಡುಪಿ ಕಡೆಗೆ ಸಾಕಷ್ಟು ಭಕ್ತರು ಮತ್ತು ಪ್ರವಾಸಿಗರು ಆಗಮಿಸಿದ್ದಾರೆ. ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಉಡುಪಿ ಕಡೆ ಬಂದಿದ್ದಾರೆ, ಅಂದರೆ ಪ್ರವಾಸಿಗರು ಉಡುಪಿ ಕಡೆ ಬಂದಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥದ್ದು. ಈಗ ನಾವು ಉಡುಪಿಯ ಕೃಷ್ಣ ಮಠದ ಏನು ಒಂದು ಭಕ್ತರ ಸಾಲನ್ನು ನೋಡ್ಬೋದು. ಇಲ್ಲಿ ಸುಮಾರು ದಿನ ಸಾವಿರಾರು ಭಕ್ತರು ಬರ್ತಾರೆ. ಅವರಿಗೆ ಈ ಒಂದು ಕೃಷ್ಣನ ದರ್ಶನ ಆದ ನಂತರ ಇಲ್ಲಿ ಅನ್ನಪ್ರಸಾದದ ಕೂಡ ವ್ಯವಸ್ಥೆ ಇರ್ತದೆ. ಎಲ್ಲ ರೀತಿಯ ವ್ಯವಸ್ಥೆ ಈಗ ಶಿರೂರು ಮಠದ ಏನು ಈ ಬಾರಿಯ ಪರ್ಯಾಯ ಉತ್ಸವ ನಡೀತಾ ಇದೆ, ಶಿರೂರು ಮಠದ ವತಿಯಿಂದ ಎಲ್ಲ ರೀತಿಯ ಸೌಕರ್ಯ ಮತ್ತು ಎಲ್ಲ ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ಸೌಕರ್ಯಗಳನ್ನು ಮಾಡಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ನಾವು ಈ ಒಂದು ಭಾಗದಲ್ಲಿ ಗಮನಿಸಬೇಕು, ಯಾಕಂತೇಳಿ ಭಕ್ತರ ಸಂಖ್ಯೆ ದಿನ ಹೆಚ್ಚಾಗಿರೋದ್ರಿಂದ ಒಂದು ಕಡೆ ಬಿಸಿಲಿನ ಧಗೆ, ಅದರ ಜೊತೆಗೆ ಭಕ್ತರಿಗೆ ಅನುಕೂಲ ರೀತಿಯಾಗುವಂತಹ ಎಲ್ಲ ವ್ಯವಸ್ಥೆಯನ್ನು ಮಠದಿಂದ ಆಗ್ತಾ ಇದೆ. ಅಂದರೆ ಭಕ್ತರ ಸಂಖ್ಯೆ ದಿನನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದರಿಂದ ಇಲ್ಲಿಯ ಎಲ್ಲ ವ್ಯವಸ್ಥೆಯನ್ನು ಮಠದ ವತಿಯಿಂದ ಮಾಡಲಾಗಿದೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7. ಭಕ್ತರಿಗೆ ಸ್ವಲ್ಪ ನೆಮ್ಮದಿ ನೀಡುವ ಪ್ರಯತ್ನವಾಗಿ ಈ ಮೇಲ್ಛಾವಣಿ ವ್ಯವಸ್ಥೆ ಕಾಣಿಸಿಕೊಂಡಿದ್ದು ದರ್ಶನಕ್ಕೆ ಬರುವ ಸಾವಿರಾರು ಜನರಿಗೆ ಇದು ಸಹಕಾರಿಯಾಗುತ್ತಿದೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ಪರ್ಯಾಯ ಶಿರೂರು ಮಠ ಕೈಗೊಂಡಿರುವ ಈ ಹೊಸ ವ್ಯವಸ್ಥೆ ಬಿಸಿಲಿನ ತಾಪದ ನಡುವೆ ಭಕ್ತರಿಗೆ ನೆರಳಿನ ನೆಮ್ಮದಿ ನೀಡುತ್ತಿದೆ. ಪ್ರಭು ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.